ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಚನಾಮೃತ ಕಾರ್ಯಕ್ರಮದಲ್ಲಿ ಪವಿತ್ರ ಆತ್ಮರ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ಧ್ಯಾನದ ಮೂಲಕ ನಮ್ಮ ಜೀವನ ಪರಿವರ್ತನೆ ನಾವೆಲ್ಲರೂ ಮಾಡಿಕೊಳ್ಳೋಣ. ಪ್ರತಿಯೊಬ್ಬ ವಿದ್ಯಾರ್ಥಿ ಶಾಲೆಗೆ ಹೋದರೆ ಆತನು ಕಲಿಯಬೇಕು. ಆತನು ಕಲಿಯುತ್ತಿಲ್ಲವೆಂದಾದರೆ ಆತನ ಶಿಕ್ಷಣ ಖಂಡಿತ ವ್ಯರ್ಥ. ಅದೆಷ್ಟೋ ಸಮಯ ಆ ವಿದ್ಯಾರ್ಥಿ ಈ ವಿದ್ಯಾಭ್ಯಾಸದಲ್ಲಿ ಕಳೆದರೆ ಮಾತ್ರ ಒಳ್ಳೆಯ ಫಲಿತಾಂಶ ಹೊಂದಲು ಸಾಧ್ಯ. ಸಹೋದರ ಸಹೋದರಿಯರೇ, ನಮ್ಮ ಜೀವನವೇ ಒಂದು ಪಾಠಶಾಲೆ. ಈ ಜೀವನವೆಂಬ ಪಾಠಶಾಲೆಯಲ್ಲಿ ನಾವು ಕಲಿಯುವಂಥದ್ದು ತುಂಬ ಇದೆ. ಪ್ರತಿದಿನ ನಮ್ಮ ಜೀವನದ ಅನುಭವಗಳು ನಮ್ಮ ಒಂದು ಕಲಿಯುವಿಕೆ. ಈ ಕಲಿಯುವಿಕೆಯಲ್ಲಿ ನಮಗೆ ದೇವರ ವಾಕ್ಯ ಬಹಳ ಪ್ರಮುಖ. ದೇವರ ವಾಕ್ಯದಂತೆ ನಾವು ನಡೆದುಕೊಂಡಾಗ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಂತೆ ನಾವು ಪಾಠ ಕಲಿಯುತ್ತೇವೆ ಹಾಗೂ ಜೀವನದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತೇವೆ. ಆ ಫಲಿತಾಂಶವೇ ಆ ನಿತ್ಯ ಜೀವನ. ಸಹೋದರ ಸಹೋದರರೇ, ಈ ದೇವರ ವಾಕ್ಯದ ಮನದ ಮೂಲಕ ನಾವೆಲ್ಲರೂ ಆ ದೈವ ಶಕ್ತಿಯನ್ನು ಪಡೆದು ಆ ಜ್ಞಾನವನ್ನು ಪಡೆಯಲು ಪ್ರಯತ್ನ ಪಡೋಣ. ಇಂದಿನ ವಾಕ್ಯ ನಾವು ಸಿರಾಕನ ಗ್ರಂಥದಿಂದ ಆಲಿಸುತ್ತಿದ್ದೇವೆ. ಅಧ್ಯಾಯ 6 ವಾಕ್ಯ 32ರಿಂದ ಆಲಿಸೋಣ 37ರವರೆಗೆ. ಮಗನೇ, ಶಿಕ್ಷಣ ನಿನಗೆ ಲಭ್ಯ. ನೀನು ಇಷ್ಟಪಟ್ಟರೆ ಜಾಣನಾಗುವೆ. ನೀನು ಮನಸ್ಸಿಟ್ಟು ಕಲಿತರೆ ಪಡೆದುಕೊಳ್ಳುವೆ. ಅದನ್ನು ಆಲಿಸಲು ಒಲಿದರೆ ಬುದ್ಧಿವಂತನಾಗುವೆ. ಅದಕ್ಕೆ ಕಿವಿ ಕೊಟ್ಟರೆ ಹಿರಿಯರ ಗುಂಪಿಗೆ ಸೇರಿಕೊಂಡಿರು. ಜ್ಞಾನಿಯಾದವನಿಗೆ ಅಂಜಿಕೊಂಡಿರು. ಸದಾ ಸಿದ್ಧನಾಗಿರು. ಒಳ್ಳೆಯ ಮಾತುಕತೆ ಕೇಳಲು ನಿನ್ನ ಕಿವಿಗೆ ಬೀಳದೆ ಹೋಗದಿರಲಿ ಜ್ಞಾನೋಕ್ತಿಗಳು. ಜ್ಞಾನಿಯನ್ನು ಕಂಡಾಗ ಅವನಲ್ಲಿಗೆ ಹೋಗಿ ಬಾ ಲವಲವಿಕೆಯಿಂದ. ಅವನ ಬಾಗಿಲು ಮೆಟ್ಟಲುಗಳು ಸವೆತು ಹೋಗಲಿ ನಿನ್ನ ಪಾದಗಳಿಂದ. ನಿನ್ನ ಮನಸ್ಸು ನಾಟಿರಲಿ ಸರ್ವೇಶ್ವರನ ವಿಧಿನಿಯಮಗಳ ಮೇಲೆ. ನಿರಂತರ ಮನನ ಮಾಡುತ್ತಿರು. ಆತನ ಆಜ್ಞೆಗಳನ್ನೇ ಸ್ಥಿರಗೊಳಿಸುವನಾತ ನಿನ್ನ ಹೃದಯವನ್ನು. ದಯಪಾಲಿಸುವನಾತ ನೀನಾಶಿಸುವ ಜ್ಞಾನಾಮೃತವನ್ನು. ದೇವರ ವಾಕ್ಯವಿದ್ದು ಸಹೋದರ ಸಹೋದರರೇ, ಒಂದು ಗಳಿಗೆ ಈ ವಾಕ್ಯವನ್ನು ಧ್ಯಾನಿಸೋಣ. ಮಗನೇ, ನಿನಗೆ ಶಿಕ್ಷಣ ಲಭ್ಯ. ಇಷ್ಟಪಟ್ಟರೆ ಜಾಣನಾಗುವೆ. ನೀನು ಮನಸ್ಸಿಟ್ಟು ಕಲಿತರೆ. ಸಹೋದರ ಸಹೋದರಿಯರೇ, ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಣವನ್ನು ಆತನು ಖಂಡಿತವಾಗಿ ಆಸೆ ಪಟ್ಟರೆ ಆತನಿಗೆ ಲಭ್ಯವಾಗುತ್ತೆ.
ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಕೇವಲ ತನ್ನಲ್ಲಿರುವ ಕೆಲವು ಪುಸ್ತಕಗಳನ್ನು ಪಠ್ಯ ಪುಸ್ತಕಗಳ ಜ್ಞಾನದಲ್ಲಿ ಪಟ್ಟುಕೊಂಡಿರುವುದಿಲ್ಲ. ಆತನು ಇನ್ನೂ ಆಳವಾಗಿ ಅಧ್ಯಯನ ಮಾಡುತ್ತಾನೆ, ಹೆಚ್ಚಿನ ಪುಸ್ತಕಗಳನ್ನು ಓದುತ್ತಾನೆ, ಜ್ಞಾನಿಗಳನ್ನು ಸಂಪರ್ಕಿಸುತ್ತಾನೆ. ಈ ಮೂಲಕ ತನ್ನ ಜ್ಞಾನವನ್ನು ಆತನು ವೃದ್ಧಿಸಿಕೊಳ್ಳುತ್ತಾನೆ. ಯಾಕೆಂದರೆ ಯಾವ ಒಡನಾಟದಲ್ಲಿ ಇದ್ದೇವೆ ನಾವು, ಅದರ ಪರಿಣಾಮ ನಮ್ಮ ಜೀವನದಲ್ಲಿ ಬೀರುತ್ತದೆ. ನಾವು ಅವರಂತೆ ಆಗಲು ಸಾಧ್ಯವಾಗುತ್ತೆ. ಆದ್ದರಿಂದ ಇವತ್ತಿನ ದೇವರ ವಾಕ್ಯ ನಮಗೇನು ಹೇಳುತ್ತೆ? ಸಹೋದರ ಸಹೋದರರೇ, ಈ ಜೀವನದಲ್ಲಿ ನಾನಾದರೂ ನೀವಾದರೂ ನಮಗೆ ವಯಸ್ಸಿನ ಮಿತಿ ಇಲ್ಲ, ಅಥವಾ ನಮ್ಮ ಅಂತಸ್ತಿನ ಮಿತಿ ಇಲ್ಲ, ಅಥವಾ ನಮ್ಮ ಜೀವನದಲ್ಲಿ ನಾವು ಶ್ರೀಮಂತರೋ ಬಡವರು ಎಂಬ ಆ ಒಂದು ಮಿತಿ ಇಲ್ಲ. ಬದಲಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಾವೆಲ್ಲರೂ ವಿದ್ಯಾರ್ಥಿಗಳಂತೆ. ಈ ಜೀವನವೇ ನಾವೊಂದು ವಿದ್ಯಾರ್ಥಿಗಳಂತೆ. ಆ ವಿದ್ಯಾರ್ಥಿ ಕಲಿಯಬೇಕು, ಪ್ರತಿದಿನ ಆತ ಪಾಠವನ್ನು ಓದಬೇಕು. ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಇದು. ನಮಗೆ ಎಷ್ಟು ಜ್ಞಾನದ ಆ ಒಂದು ಆಸೆ ಇದೆ, ಅದನ್ನು ನಾವು ಪಡೆದುಕೊಳ್ಬೇಕು. ಸಹೋದರ ಸಹೋದರರೇ, ಇವತ್ತಿನ ಜೀವನದಲ್ಲಿ ನಾವು ಕೇವಲ ಒಂದು ಪುಸ್ತಕ ಜ್ಞಾನ ಇದ್ದರೆ ಸಾಲದು. ದೈವ ಜ್ಞಾನ ಬಹಳ ಮುಖ್ಯ, ಬುದ್ಧಿವಂತಿಕೆ ಬಹಳ ಮುಖ್ಯ. ಆ ಜ್ಞಾನ ನಮಗೆ ದಾರಿ ದೀಪವಾಗುತ್ತೆ. ಆದುದರಿಂದ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಕೇವಲ ಅದೇನೋ 8 ಕ್ಲಾಸನ್ನೇ ಅಥವಾ ಒಂದು ಡಿಗ್ರಿ ಪಡೆದು ಕಲಿತಿದ್ದೇವೆ, ಅದು ನಮಗೆ ಸಾಲದು. ಜೀವನವೇ ಒಂದು ಪಾಠಶಾಲೆ ಎಂಬುದನ್ನು ಪ್ರತಿಯೊಬ್ಬರು ನಾವು ನೆನಪಿಟ್ಟುಕೊಳ್ಬೇಕು. ಈ ಜೀವನ ಎಂಬ ಪಾಠಶಾಲೆಯಲ್ಲಿ ಆಗುವ ನಿರಂತರ ಅನುಭವಗಳು ನಮಗೆ ಶಿಕ್ಷಣವನ್ನು ನೀಡುತ್ತವೆ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತವೆ, ನಮ್ಮ ವ್ಯಕ್ತಿತ್ವದ ನಮ್ಮ ಚಲನವಲನಗಳನ್ನು ಅದು ಗುರುತಿಸ್ತದೆ. ಆದ್ದರಿಂದ ನಾವು ಯಾರಾದರೂ ಜ್ಞಾನಿಗಳಾಗಬೇಕೆಂದಿದ್ದರೆ ನಮ್ಮ ನಿತ್ಯ ಜೀವನವನ್ನು ಒಬ್ಬ ವಿದ್ಯಾರ್ಥಿಯಂತೆ ಕಲಿಬೇಕು, ಕಲಿಯುವ ಹಂಬಲ ಇರಬೇಕು. ಯಾವಾಗ ವಿದ್ಯಾರ್ಥಿ ಕಲಿಯುವುದಿಲ್ಲ, ನನಗೆಲ್ಲವೂ ಜ್ಞಾನ ನನಗಿದೆ, ಎಲ್ಲವನ್ನು ಅರಿತಿದ್ದೇನೆ, ಯಾರು ನನಗೆ ಕಲಿಸುವ ಅಗತ್ಯವಿಲ್ಲ, ನಾನು ಪಾಸಾಗಬಲ್ಲೆ ಎಂಬ ಅಹಂಕಾರದ ತುಂಬಿದ ಒಬ್ಬ ವಿದ್ಯಾರ್ಥಿ ಖಂಡಿತವಾಗಿಯೂ ಬೇರೆಯವರ ಮಾತನ್ನು ಆಲಿಸಲ್ಲ. ಆತನು ಅವನದೇ ಹಾದಿ ಹಿಡಿಯುತ್ತಾನೆ. ವರ್ಷದ ಕೊನೆಗೆ ಆತನ ಫಲಿತಾಂಶ ಬರುವಾಗ ಆತನು ಖಂಡಿತವಾಗಿ ನಿರಾಶನಾಗಿ ಬಿಡುತ್ತಾನೆ. ಸಹೋದರ ಸಹೋದರಿಯರೇ, ನಮ್ಮ ಜೀವನವು ಅದೇ. ಈ ಲೋಕದಲ್ಲಿ ನಮ್ಮ ಜೀವನ ಒಂದು ವಿದ್ಯಾರ್ಥಿ ಇದ್ದಂತೆ. ನಾವು ಕಲಿಯಬೇಕು, ದಿನಂಪ್ರತಿ ಕಲಿಯಬೇಕು. ಈ ದೇವರ ವಾಕ್ಯವೇ ನಮ್ಮ ಒಂದು ಪಠ್ಯ ಪುಸ್ತಕ. ಈ ದೇವರ ವಾಕ್ಯ ನಾವು ಓದಬೇಕು, ದೇವರ ವಾಕ್ಯ ಧ್ಯಾನಿಸಬೇಕು, ದೇವರ ವಾಕ್ಯದಲ್ಲಿರುವಂಥ ಪಾಠಗಳನ್ನು ಅರ್ಥ ಮಾಡಿಕೊಳ್ಬೇಕು, ಅದರಲ್ಲಿದ್ದ ನೈತಿಕತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಅದರ ಮೂಲಕ ನಮ್ಮ ಜೀವನಕ್ಕೆ ಒಂದು ರೂಪ ಬರುತ್ತೆ. ಆ ರೂಪ ಬಂದರೆ ಮಾತ್ರ ನಾವು ಖಂಡಿತವಾಗಿಯೂ ಒಳ್ಳೆಯ ಕ್ರೈಸ್ತರು ಅಥವಾ ಒಳ್ಳೆಯ ಜ್ಞಾನಿಗಳೆಂದು ಹೇಳಲು ನಾವು ಸಾಧ್ಯ. ಅದಿಲ್ಲವೆಂದಾದರೆ ಖಂಡಿತ ನಮಗೆ ಜ್ಞಾನಿಯಾಗಲು ಅಸಾಧ್ಯ. ಆದ್ದರಿಂದ ನಾವು ಶಿಕ್ಷಣವನ್ನು ಖಂಡಿತವಾಗಿಯೂ ಇಷ್ಟಪಡಬೇಕು. ದಿನಂಪ್ರತಿ ದೇವರ ವಾಕ್ಯದ ಒಂದು ಆ ಪ್ರೀತಿ ಇರಬೇಕು. ನಾವು ಓದಿದಷ್ಟು ಸಾಲದು, ದೇವರ ವಾಕ್ಯ ಓದಿದಷ್ಟು ಸಾಲದು, ಪುನಃ ದಿನ ಓದಬೇಕು, ಅದನ್ನು ಮನನ ಮಾಡಿಕೊಳ್ಬೇಕು. ಆಗ ತಾನೇ ದೇವರು ತಮ್ಮಿಚ್ಛೆಯನ್ನು ಈ ವಾಕ್ಯದ ಮೂಲಕ ನಮಗೆ ನೀಡುತ್ತಾರೆ. ನಮ್ಮ ಜೀವನದ ಮುಂದಿನ ಹಾದಿ ಏನು, ಯಾವ ರೀತಿಯಲ್ಲಿ ನಾವು ಮುಂದುವರಿಬೇಕು, ಯಾವ ರೀತಿ ನಾವು ಜೀವಿಸಬೇಕು, ನಮ್ಮ ಜೀವನದ ನೈತಿಕತೆ ಪಾಠಗಳೇನು, ಎಲ್ಲವನ್ನು ನಮಗೆ ಈ ದೇವರ ವಾಕ್ಯ ತಿಳಿಸುತ್ತೆ. ಆದ್ದರಿಂದ ಸಹೋದರ ಸಹೋದರರೇ, ಮನಸ್ಸಿಟ್ಟು ಕಲಿಯೋಣ ವಿದ್ಯಾರ್ಥಿಯಂತೆ. ದೇವರ ವಾಕ್ಯವನ್ನು ಆಲಿಸೋಣ, ದೇವರ ವಾಕ್ಯವನ್ನು ಮನನ ಮಾಡಿಕೊಳ್ಳೋಣ.
ದೇವರ ವಾಕ್ಯದಂತೆ ನಡೆಯಲು ಪ್ರಯತ್ನ ಪಡೋಣ. ಮುಂದೆ ದೇವರ ವಾಕ್ಯ ಹೇಳುತ್ತೆ, ಪಡೆದುಕೊಳ್ಳುವೆ ನೀನು, ಜಾಣನಾಗುವೆ ನೀನು ಮನಸ್ಸಿಟ್ಟು ಕಲಿತರೆ, ಪಡೆದುಕೊಳ್ಳುವೆ ಅದನ್ನು ಆಲಿಸಲು ಒಲಿದರೆ, ಬುದ್ಧಿವಂತನಾಗುವೆ ಅದಕ್ಕೆ ಕಿವಿ ಕೊಟ್ಟರೆ. ಇದು ಬಹಳ ಮುಖ್ಯ. ಶಿಕ್ಷಣ ಓದಿದರೆ ಸಾಲದು. ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗುತ್ತಾನೆ, ಜ್ಞಾನವನ್ನು ಪಡೆಯುತ್ತಾನೆ. ಆದರೆ ಈ ಜ್ಞಾನ ಆತನ ಜೀವನದಲ್ಲಿ ಯಾವುದೇ ಕೆಲಸಕ್ಕೆ ಬಾರದಿದ್ದರೆ ಈ ಜ್ಞಾನದ ಅರ್ಥವೇನು? ಸಹೋದರ ಸಹೋದರರೇ, ಡಿಗ್ರಿಗಳು ಅನೇಕವು ಇರಬಹುದು. ಆದರೆ ಒಬ್ಬ ಮನುಷ್ಯನು ಎಷ್ಟೇ ಡಿಗ್ರಿಗಳನ್ನು ಅಲ್ಲಿ ಪಡೆದರೂ ಆತನು ಜೀವಿಸುವಂತಹ ರೀತಿ ಸರಿ ಇಲ್ಲವೆಂದಾದರೆ ಎಲ್ಲವೂ ವ್ಯರ್ಥ. ಜೀವನಕ್ಕೆ ಅರ್ಥ ಖಂಡಿತ ಬರಲ್ಲ. ಆದ್ದರಿಂದ ನಮಗೂ ಅದೇ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಜಾಣನಾಗುವೆ ನೀನು ಮನಸ್ಸಿಟ್ಟು ಕಲಿತರೆ. ನಾವು ಜಾಣನಾಗಬೇಕು, ಬುದ್ಧಿವಂತರಾಗಬೇಕು. ಜೀವನ ಹೇಗೆ ನಡೆಸುವುದು, ಜೀವನದಲ್ಲಿ ಹೇಗೆ ಮುಂದುವರಿಯುವುದು, ಕಷ್ಟ ಕಾರ್ಪಣ್ಯಗಳು ಎದುರಾಗುವಾಗ ನಮ್ಮ ಜೀವನದಲ್ಲಿ ಅವುಗಳನ್ನು ಹೇಗೆ ಎದುರಿಸುವುದು, ಇವೆಲ್ಲ ಪಾಠಗಳು ನಮಗೆ ದೇವರ ವಾಕ್ಯ ಕಲಿಸುತ್ತೆ. ಆದುದರಿಂದ ನಾವು ಜ್ಞಾನರಾಗಬೇಕು, ಬುದ್ಧಿವಂತಿಕೆ ಇರಬೇಕು. ಇವತ್ತಿನ ಈ ಲೋಕದಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು, ಇವತ್ತಿನ ಈ ಲೋಕದಲ್ಲಿ ನಮ್ಮ ಜೀವನ ಯಾವ ರೀತಿ ನಾವು ಜೀವಿಸಬೇಕು, ಇದರ ಅರಿವು ನಮಗಿರಬೇಕು. ಇಲ್ಲಾದ ನಾವು ತಪ್ಪು ದಾರಿಯನ್ನು ಹಿಡಿಯುತ್ತೇವೆ. ಇವತ್ತು ಅದೆಷ್ಟೋ ಶಕ್ತಿಗಳು ಸಮಾಜದಲ್ಲಿವೆ. ಈ ಬಾಹ್ಯ ಸಮಾಜದಲ್ಲಿ ಅದೆಷ್ಟೋ ಕೆಟ್ಟ ಶಕ್ತಿಗಳಿವೆ. ಕೋಮುವಾದ ಅಥವಾ ಸ್ವಾರ್ಥವಾದ, ಮನುಷ್ಯನ ಜೀವನ ಒಂದು ರೀತಿಯಲ್ಲಿ ತನಗೋಸ್ಕರ ಜೀವಿಸುವುದು, ಬರೀ ಹಣ ಮಾಡುವುದು, ಬರೀ ಲೌಕಿಕತೆ, ಬರೀ ಈ ಭೋಗ ಜೀವನ, ಇಂಥ ಒಂದು ರೀತಿಯಲ್ಲಿ ಜಗತ್ತು ಮುಂದುವರಿತಾ ಇದೆ. ಇವತ್ತು ದೇವರ ಪ್ರೀತಿ ಮನುಷ್ಯನಲ್ಲಿ ಕಡಿಮೆ ಆಗಿದೆ, ಮನುಷ್ಯರ ನಡುವಿನ ಪ್ರೀತಿ ಕಡಿಮೆ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಜೀವನವನ್ನು ಅವಲೋಕನ ಮಾಡಿಕೊಳ್ಳೋಣ. ಯಾವ ರೀತಿ ನಾವು ಜೀವಿಸ್ತಿದ್ದೇವೆ, ದೇವರು ನಮ್ಮೊಂದಿಗಿದ್ದಾರಾ, ಆ ದೇವರ ಆಶಯದಂತೆ ನಾವು ನಡೆದುಕೊಳ್ಳುತ್ತೇವಾ, ನಮ್ಮ ಚಲನವಲನಗಳು ಆ ನಮ್ಮ ವ್ಯಕ್ತಿತ್ವಕ್ಕೆ ದೇವರು ಕೊಟ್ಟಂಥ ವ್ಯಕ್ತಿತ್ವಕ್ಕೆ ಅವುಗಳು ಸರಿಸಾಟಿ ಆಗಿವೆಯವ, ಇವೆಲ್ಲವುಗಳನ್ನು ಯೋಚಿಸಬೇಕು ಸಹೋದರ ಸಹೋದರರೇ. ಆಗ ಮಾತ್ರ ನಾವು ಒಳ್ಳೆಯ ದೇವರ ಮುಂದೆ ಒಳ್ಳೆಯ ವಿದ್ಯಾರ್ಥಿಗಳಾಗಲು ಸಾಧ್ಯ. ಮುಂದೆ ನಮಗೆ ದೇವರ ವಾಕ್ಯ ಹೇಳುತ್ತೆ, ಹಿರಿಯರ ಗುಂಪಿಗೆ ಸೇರಿಕೊಂಡಿರು, ಜ್ಞಾನಿ ಆದವನಿಗೆ ಅಂಜಿಕೊಂಡಿರು. ಹಿರಿಯರ ಗುಂಪಿಗೆ ಸೇರಿಕೊಂಡಿರು. ಯಾಕೆ ದೇವರ ವಾಕ್ಯ ನಮಗೆ ಹೇಳುತ್ತೆ? ಇವತ್ತು ಹಿರಿಯರಿಗೆ ಈ ಸಮಾಜದಲ್ಲಿ ಭವಿಷ್ಯ ಸ್ಥಾನವಿಲ್ಲ. ಹಿರಿಯರ ಅಲಕ್ಷ್ಯ ಇವತ್ತು ನಾವು ಸಮಾಜದಲ್ಲಿ ಕಾಣುತ್ತೇವೆ. ಒಬ್ಬ ಹಿರಿಯನಾದವನು ಆತನು ಖಂಡಿತ ಆತನ ಮೈ ಸವೆದಿರಬಹುದು, ಆತನ ಕೈಗಾಲುಗಳು ಸವೆದಿರಬಹುದು, ಆತನ ದೇಹ ನಿಶ್ಶಕ್ತಿಯಿಂದ ತುಂಬಿಕೊಂಡಿರಬಹುದು. ಆದರೆ ಆ ವ್ಯಕ್ತಿಯ ಜ್ಞಾನ ಮಾತ್ರ ನಶಿಸುವುದಿಲ್ಲ. ಇದು ನಾವು ತಿಳಿದುಕೊಳ್ಬೇಕು. ಆದ್ದರಿಂದ ನಮ್ಮ ಜೀವನದಲ್ಲಿ ಯಾವ ರೀತಿ ಮುಂದೆ ಹೋಗಬೇಕು, ಯಾವ ಹೆಜ್ಜೆಗಳನ್ನು ನಾವು ಇಡಬೇಕು, ಯಾವ ರೀತಿಯ ಕಾರ್ಯತಂತ್ರಗಳನ್ನು ಅನುಸರಿಸಬೇಕು, ಯಾವ ರೀತಿಯ ಜೀವನ ನಾವು ಅಳವಡಿಸಿಕೊಳ್ಬೇಕು, ಕುಟುಂಬದಲ್ಲಿ, ಸಮಾಜದಲ್ಲಿ ಅಥವಾ ನಮ್ಮ ಯಾವುದೇ ಸ್ತರದಲ್ಲಾಗಲಿ ಎಂತಹ ರೀತಿಯ ಕುಟುಂಬ ಜೀವನ ನಡೆಸಬೇಕು. ಸಹೋದರ ಸಹೋದರರೇ, ಈ ಜ್ಞಾನ ನಮಗೆ ಬೇಕು. ಈ ಜ್ಞಾನ ಎಲ್ಲಿಂದ ಬರುತ್ತೆ? ದೇವರ ವಾಕ್ಯ ಹೇಳುತ್ತೆ, ಹಿರಿಯರ ಗುಂಪಿಗೆ ಸೇರಿಕೊಂಡು. ಹಿರಿಯರಿಂದ ಅಂದರೆ ಹಿರಿಯರು ತಮ್ಮ ಜೀವನದ ಅನುಭವಗಳನ್ನು ದಾಟಿದ್ದಾರೆ, ಅದೆಷ್ಟೋ ಅನುಭವಗಳನ್ನು ಪಡೆದಿದ್ದಾರೆ. ಅದು ಈ ಇಂದಿನ ಹಿರಿಯರಿಗಿಂತ ಹಿಂದಿನ ಹಿರಿಯರು, ಅವರಿಗೆ ಬಡತನ ಏನೆಂಬುದು ಚೆನ್ನಾಗಿ ಗೊತ್ತಿದೆ. ಮನೆಯಲ್ಲಿ ಪ್ರಾರ್ಥನೆ ಏನು, ವಿಶ್ವಾಸ ಎಂದರೆ ಏನು ಎಲ್ಲ ಚೆನ್ನಾಗಿ ಗೊತ್ತಿದೆ. ಮನೆಯಲ್ಲಿ ಪ್ರಾರ್ಥನೆಗೆ ಎಷ್ಟು ಸ್ಥಾನ ಕೊಡಬೇಕು ಅದು ಅವರಿಗೆ ಗೊತ್ತಿದೆ. ಜೀವನದ ನೈತಿಕ ಮೌಲ್ಯಗಳು ಅವರಿಗೆ ಗೊತ್ತಿವೆ. ಆದ್ದರಿಂದ ಹಿರಿಯರು ಅಂಥ ರೀತಿ ಆ ಪರಿಸರದಲ್ಲಿ ಬೆಳೆದವರು. ನಮ್ಮಂತೆ ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡವರು ಜೀವನ ನಡೆಸು ಬರಲಿಲ್ಲ. ಅವರು ಖಂಡಿತವಾಗಿಯೂ ಅವರ ಜೀವನ
ಅವರು ಶ್ರಮ ಪಡುವಂಥ ರೀತಿ ಮತ್ತು ಅವರು ಉಪಯೋಗಿಸುವ ಅದೆಲ್ಲ ಉಪಕರಣಗಳು ಅವರಿಗೆ ಬಹಳ ಮುಖ್ಯ. ಆದ್ದರಿಂದ ಹಿರಿಯರು ಕಷ್ಟಪಟ್ಟಿದ್ದಾರೆ, ಹಿರಿಯರು ಅಧ್ಯಯನ ಮಾಡಿದ್ದಾರೆ, ಹಿರಿಯರು ಅನುಭವ ಪಡೆದಿದ್ದಾರೆ, ಹಿರಿಯರು ಖಂಡಿತವಾಗಿ ದೇವರನ್ನು ಪ್ರೀತಿಸಿದ್ದಾರೆ. ಹಾಗಾದರೆ ಸಹೋದರ ಸಹೋದರರೇ, ದೇವರ ವಾಕ್ಯ ನಮಗೆ ಹೇಳುತ್ತೆ, ಹಿರಿಯರೊಂದಿಗೆ ನೀನಿರು, ಹಿರಿಯನ ಗುಂಪಿಗೆ ಸೇರಿಕೊಂಡಿರು. ಅಂತಹ ಒಡನಾಟ ಬೇಕು ಸಹೋದರ ಸಹೋದರರೇ. ನಮ್ಮ ಜೀವನದಲ್ಲಿ ಯಾವಾಗ ನಾವು ಯುವಕರು ಅದೆಲ್ಲ ನಮಗೆ ಲೈಕ್ ಆಗಲ್ಲ, ಅದು ಒಳ್ಳೆಯದಾಗಲ್ಲ, ತಂದೆ ತಾಯಿಗಳು ಅವರು ತುಂಬ ಹಿರಿಯರು, ಓಲ್ಡ್ ಅವರು, ಅವರ ಆಚಾರಗಳು ನಮಗೆ ಹಿಡಿಸಲ್ಲ, ಇದೆಲ್ಲ ತಪ್ಪು ಕಲ್ಪನೆ ನಮ್ಮಲ್ಲಿ ಬೆಳೆದಿರುತ್ತೆ. ಯಾವುದೇ ಹಿರಿಯರಾಗಲಿ, ಅದೆಷ್ಟೋ ಅವರ ಕೂದಲು ಬೆಳ್ಳಗಾಗಲಿ, ಅವರ ದೇಹ ಎಷ್ಟೋ ಸವೆಯಲಿ, ಆದರೂ ಸಹೋದರ ಸಹೋದರರೇ, ಆ ಜ್ಞಾನ ನಶಿಸುವುದಿಲ್ಲ. ಆ ಜ್ಞಾನ ನಮಗೆ ಧೈರ್ಯ ಕೊಡುತ್ತೆ, ಆ ಜ್ಞಾನ ನಮಗೆ ದಾರಿ ತೋರಿಸುತ್ತೆ. ನಮ್ಮ ಜೀವನದಲ್ಲಿ ಮುಂದೆ ನಮಗೆ ಯಾವ ರೀತಿ ಹೋಗಬೇಕು ಅದನ್ನು ನಮಗೆ ಇದು ಕೊಡುತ್ತೆ. ಆದ್ದರಿಂದ ಜ್ಞಾನಿಗಳ ಗುಂಪಿನಲ್ಲಿ ಇರೋಣ. ಜ್ಞಾನಿ ಆದವನಿಗೆ ಅಂಜಿಕೊಂಡಿರು. ಗರ್ವ, ಆ ಒಂದು ಸ್ವಾರ್ಥಕ್ಕೆ, ಅಹಂಕಾರಕ್ಕೆ ಒಳಪಡದೆ ಇರು ಎಂಬ ಒಂದು ಎಚ್ಚರಿಕೆಯನ್ನು ಇವತ್ತು ನಮಗೆ ದೇವರ ವಾಕ್ಯ ಕೊಡ್ತಾ ಇದೆ. ಸಹೋದರ ಸಹೋದರರೇ, ಇವತ್ತು ಜ್ಞಾನ ನಾವು ಪಡೆಯುವುದೆಂದರೆ ಕೇವಲ ಒಂದು ಪುಸ್ತಕ ಜ್ಞಾನ ಪಡೆಯೋದ್ರದ್ದು ಸಾಲದು. ಜೀವನದಲ್ಲಿ ಅನುಭವದ ಜ್ಞಾನ ಬೇಕು. ಆ ಜ್ಞಾನ ಇದ್ದವನದನ್ನು ತೋರಿಸಿಕೊಳ್ಳಲ್ಲ. ಅನೇಕ ಬಾರಿ ಇಂದು ನಾವು ನೋಡುತ್ತೇವೆ, ಈ ಜ್ಞಾನ ನಿಜವಾಗಿ ಪಡೆಯದವರು ಅವರು ಎಲ್ಲ ಜ್ಞಾನ ನಮಗೆ ಗೊತ್ತಿದೆ ಎಂಬ ರೀತಿಯಲ್ಲಿ ಅವರು ಜೀವಿಸ್ತಾರೆ, ಭಾವಿಸ್ತಾರೆ. ಅದು ತಪ್ಪು. ಆದ್ದರಿಂದ ದೇವರ ವಾಕ್ಯ ನಮಗೆ ಹೇಳುತ್ತೆ, ಸದಾ ಜ್ಞಾನ ಆದವರಿಗೆ ಅಂಜಿಕೊಂಡಿರು. ಆ ಜ್ಞಾನ ಯಾರಿಗಿದೆ ಆತನ ಕೈ ಕೆಳಗಿದೆ. ಯಾಕಂದರೆ ಅವನು ನಿನಗಿಂತ ಎಷ್ಟೋ ಹಿರಿಯನು. ಆ ಜ್ಞಾನವನ್ನು ಆತನ ಪಡೆದು ತನ್ನ ಭಾಗವಾಗಿಸ್ತಾನೆ. ಆದ್ದರಿಂದ ಅದು ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವನಿಗೆ ಅಂಜಿಕೊಂಡಿದ್ದರೆ, ಅವನನ್ನು ಕೇಳಿಸಿದರೆ, ಅವರ ಮಾತುಗಳನ್ನು ಕೇಳಿದರೆ, ಅವರ ಒಂದು ಜೀವನ ಶೈಲಿಯನ್ನು ನೋಡಿ ನೀನು ಕಲಿತರೆ ಖಂಡಿತವಾಗಿ ನಿನ್ನ ಜೀವನದಲ್ಲಿಯೂ ಅಂತಹ ಒಳ್ಳೆಯ ಪವಿತ್ರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಂದರೆ ಏನೂ ಇಲ್ಲ. ನಮ್ಮ ಜೀವನ ಬರೀ ಸಾಯುವ ತನಕ ಏನೋ ಬದುಕುತ್ತೀವಿ, ನಾವು ಬದುಕುವುದಕ್ಕಾಗಿ ಬದುಕುತ್ತೀವಿ, ಏನೂ ಪ್ರಯೋಜನವಿಲ್ಲ. ಎಷ್ಟು ನಾವು ನಮ್ಮ ಜೀವನದಲ್ಲಿ ಹಣ ಅಂತಸ್ತು ಪಡೆದು ಪ್ರಯೋಜನವಾಗುವುದಿಲ್ಲ. ಆತ್ಮವೊಂದನ್ನು ನಾವು ರಕ್ಷಿಸದಿದ್ದರೆ, ಒಳ್ಳೆಯ ದಾರಿಯಲ್ಲಿ ನಾವು ನಡೆಯದಿದ್ದರೆ ಏನು ಪ್ರಯೋಜನ? ಹಾಗಾಗಿ ಸಹೋದರ ಸಹೋದರರೇ, ದೇವರ ವಾಕ್ಯದಂತೆ ನಡೆಯಲು ಪ್ರಯತ್ನ ಪಡೋಣ. ಮುಂದೆ ನಮಗೆ ದೇವರ ವಾಕ್ಯ ಹೇಳುತ್ತೆ, ಸದಾ ಸಿದ್ಧನಾಗಿರೋ ಒಳ್ಳೆಯ ಮಾತುಕತೆ ಕೇಳೋರು, ನಿನ್ನ ಕಿವಿಗೆ ಬೀಳದೆ ಹೋಗದಿರಲಿ ಜ್ಞಾನೋಕ್ತಿಗಳು. ಜ್ಞಾನಿಯನ್ನು ಕಂಡಾಗ ಅವನಲ್ಲಿ ಹೋಗಿ ಬಾ ಲವಿಕೆಯಿಂದ, ಆತನ ಮೆಟ್ಟಲುಗಳು ಸವಿದು ಹೋಗಲಿನ ಪಾದಗಳಿಂದ. ಸಹೋದರ ಸಹೋದರಿ ಇಷ್ಟು ಸುಂದರವಾಗಿ ಹೇಳುತ್ತಾರೆ ನಮಗೆ, ನಮ್ಮ ಪಾದಗಳು ಜ್ಞಾನಿಗಳ ಬಳಿಗೆ ಹೋಗಿ ಸವಿದು ಹೋಗಬೇಕು. ನಾವು ಸ್ವಾರ್ಥ, ಅಹಂಕಾರ, ಗರ್ವ ಇವೆಲ್ಲವೂ ಬಿಡಬೇಕು. ಅದೆಷ್ಟೋ ಜನರು ನಾವು ಯೋಚಿಸ್ತೀವಿ, ನಾನೇ ಬುದ್ಧಿವಂತ, ನನಗೆಲ್ಲವೂ ಗೊತ್ತಿದೆ, ಎಲ್ಲವನ್ನು ಅನುಭವಿಸ್ತೇನೆ. ನಿಜವಾಗಿ ಹೇಳುವುದೇನೆಂದರೆ ಖಂಡಿತವಾಗಿಯೂ ನಾವು ಅಜ್ಞಾನಿಗಳು. ಅದೆಷ್ಟೋ ಜ್ಞಾನ ಇನ್ನೂ ಪಡೆಯಬೇಕಾಗಿದೆ. ನಾವು ಸಾಲದು ನಮಗೆ ಈ ಜ್ಞಾನ. ಈ ಜೀವನದ ಒಂದು ಕ್ಲಿಷ್ಟಕರ ಸನ್ನಿವೇಶಗಳನ್ನು, ಪರಿಸ್ಥಿತಿಗಳನ್ನು ಎದುರಿಸಲು ಖಂಡಿತ ದೈವಜ್ಞಾನವಿಲ್ಲದೆ ಸಾಧ್ಯವಿಲ್ಲ. ಆ ದೈವಜ್ಞಾನ ನಮಗೆ ಬೇಕೆಂದರೆ ಪರಿಶ್ರಮಿಸಬೇಕು. ಸಹೋದರ ಸಹೋದರರೇ, ಪರಿಶ್ರಮಿಸಬೇಕು ಜ್ಞಾನ ಪಡೆಯಲು. ನಾವು ಆಚರಿಸುವಂಥ ದೈನಂದಿನ ಕಾರ್ಯಾಚರಣೆಗಳು ಅದು ಇದಕ್ಕೆ ದೇವರ ವಾಕ್ಯಕ್ಕೆ ಸ್ಪಂದಿಸಬೇಕು. ಆದ್ದರಿಂದ ಸಹೋದರ ಸಹೋದರಿಯರೇ, ಭಾಳ ನಮ್ಮ ಜ್ಞಾನಿಯನ್ನು ಕಂಡು ಅವನ ಬಿಡಲಿಕ್ಕೆ ಹೋಗಿ ಬಾ ಲವಲವಿಕೆ ಎಂದು ಹೇಳ್ತಾರೆ ದೇವರ ವಾಕ್ಯ. ಅಂದರೆ ಆ ಲವಲವಿಕೆ ನಮ್ಮಲ್ಲಿ ಇರಬೇಕು. ಜ್ಞಾನ ಪಡೆದರೆ ಸಂತೋಷ ಇರಬೇಕು. ಅಂಥ ಒಂದು ಪರಿಸ್ಥಿತಿ ಇದ್ದರೆ ಮಾತ್ರ ಎಲ್ಲವನ್ನು ಮಾಡಲು ನಮಗೆ ಸಾಧ್ಯ. ಆದ್ದರಿಂದ
ನಿರಂತರವಾಗಿ ಸಹೋದರ ಸಹೋದರಿಯರೇ ನಾವು ನಮ್ಮ ಜೀವನವನ್ನು ನಡೆಸೋಣ. ಪ್ರತಿಯೊಂದು ಹಂತದಲ್ಲಿ ದೇವರ ಜ್ಞಾನವನ್ನು ನಾವು ನಮ್ಮಲ್ಲಿ ವೃದ್ಧಿಸಿಕೊಳ್ಳೋಣ. ಅಹಂಕಾರ ಬೇಡ, ಗರ್ವ ಬೇಡ, ಅದೆಲ್ಲ ಸುಮ್ಮನೆ, ಎಲ್ಲವೂ ಸುಮ್ಮನೆ ಸಹೋದರ ಸಹೋದರರೇ. ಅದೆಷ್ಟೋ ಜ್ಞಾನಿಗಳು ತಟಕ್ಕನೆ ಸತ್ತು ಹೋಗಿದ್ದಾರೆ. ಎಷ್ಟೇ ಇರಲಿ ಅವರ ಜ್ಞಾನ ಎಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಗುತ್ತೆ. ಇಂಥ ಒಂದು ರೀತಿಯಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಮನುಷ್ಯರು ಕಲಿತವರು ಒಂದು ಹಾರ್ಟ್ ಅಟ್ಯಾಕ್ ಎಲ್ಲ ಹೋಯಿತು, ಗಳಿಗೆಯಲ್ಲಿ ಎಲ್ಲವೂ ಸರ್ವನಾಶ. ಆದ್ದರಿಂದ ಈ ಲೌಕಿಕತೆಯ ಬಗ್ಗೆ ಯೋಚಿಸುವುದು ಭಾಳ ತರವಲ್ಲ ನಮಗೆ. ನಾವೆಲ್ಲರೂ ದೈವಜ್ಞಾನಿಗಳಾಗಿರಬೇಕು. ಆ ದೈವ ಪ್ರೀತಿಯಿಂದ ತುಂಬಿಕೊಂಡಿರಬೇಕು. ಆ ದೈವ ಪ್ರೀತಿ ಮೇಲೆ ಉಕ್ಕಿ ಉಕ್ಕಿ ಹರಿದು ಬರುವಾಗ ಆ ಒಂದು ಸೆಳೆತಕ್ಕೆ ಈ ಕೆಟ್ಟದೆಲ್ಲ ನಾಶವಾಗಬೇಕು. ಇಂಥ ಒಳ್ಳೆಯ ಜೀವನ ನಾವು ನಡೆಸುವುದು ಅನಿವಾರ್ಯ. ಆದ್ದರಿಂದ ಸಹೋದರ ಸಹೋದರರೇ, ಒಂದು ಕಡೆಗೆ ದೇವರಲ್ಲಿ ಪ್ರಾರ್ಥಿಸೋಣ. ನಿಜವಾದ ಒಂದು ಬುದ್ಧಿವಂತಿಕೆ ಜೀವನವನ್ನು ನಡೆಸಲು ಆ ದೇವರು ನಮಗೆ ಅನುಗ್ರಹಿಸಲಿ. ಆದ್ದರಿಂದ ಪ್ರತಿಯೊಬ್ಬರು ನೀವು ದಿನ ಸ್ವಲ್ಪ ಬೈಬಲ್ ಅದು ತಗೊಳ್ಳಿ, ಓದಿಕೊಳ್ಳಿ, ಸ್ವಲ್ಪವಾದರೂ ಓದಿ ಸ್ವಲ್ಪ ಜ್ಞಾನವನ್ನು ಪಡೆದುಕೊಳ್ಳಿ. ಆ ದೇವರ ವಾಕ್ಯದ ಪ್ರೇರಣೆಯನ್ನು ನೀವು ಪಡೆದುಕೊಳ್ಳಿ. ಇದರ ಮೂಲಕ ಅದೆಷ್ಟೋ ಒಳ್ಳೆಯದಾಗುತ್ತೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತವೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವನ ಆಶೀರ್ವದಿಸಲ್ಪಡುತ್ತದೆ. ನೀವು ಪ್ರಾರ್ಥನೆ ಮಾಡುವಾಗ ಇಡೀ ಲೋಕಕ್ಕೆ ಅದಕ್ಕೆ ಒಂದು ವಿಮೋಚನೆ ಖಂಡಿತ ಸಿಗುತ್ತೆ. ಅಂಥ ಒಂದು ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ತೊಡಗೋಣ. ಒಳ್ಳೆಯ ಜೀವನವನ್ನು ನಡೆಸಿ ನಾವೆಲ್ಲರೂ ಖಂಡಿತವಾಗಿ ಒಳ್ಳೆಯವರಾಗಿ ಬಾಳಲು ಆ ದೇವರ ಶಕ್ತಿಗಾಗಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಇವತ್ತು ನಾವು ನಿಮ್ಮ ಸನ್ನಿಧಿಯಲ್ಲಿದ್ದೇವೆ. ನಿಮ್ಮ ಸನ್ನಿಧಿಯಲ್ಲಿ ನಾವು ಸದಾ ಪವಿತ್ರ ಜೀವನವನ್ನು ನಡೆಸುವಂತೆ ನಮಗೆ ನಿಮ್ಮ ಶಕ್ತಿಯನ್ನು ಅನುಗ್ರಹಿಸಿರಿ. ಯಾವುದೇ ಸಂದರ್ಭದಲ್ಲಾಗಲಿ ಒಳ್ಳೆಯ ನಡವಳಿಕೆ, ಒಳ್ಳೆಯ ಚಿಂತನೆ, ಒಳ್ಳೆಯ ಪ್ರೀತಿಯ ರೀತಿ ನಾವೆಲ್ಲರೂ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆ ಪ್ರೀತಿ ಮೂಲಕ ನಾವೆಲ್ಲವನ್ನು ಜಯಿಸಿ ಈ ಲೋಕದಲ್ಲಿ ಒಂದು ದಿನ ಆ ಸ್ವರ್ಗೀಯ ಜೀವನದಲ್ಲಿ ನಿಮ್ಮೊಂದಿಗೆ ಸುಖ ಶಾಂತಿಯಲ್ಲಿ ಬಾಳಲು ನಮಗೆ ನಿಮ್ಮ ಆ ಕೃಪೆಯನ್ನು ಅನುಗ್ರಹಿಸಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.